ಒಂಜಿ ಕೊರಗಜ್ಜೆ ಪಂಪುನ ಅವು ಇಡೀ ಊರುಗತ್ತು ವಿಶ್ವಗ ಮುಟ್ಟೋಡು ಅವು ಮುಟ್ಟ ನಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯ ಕೇರಳ ಕೊರ್ಪುಜೇರು ತೂಪವಜೇರು ಅಪ್ಪ ನಮ್ಮ ತೂಪೋಡು ಬಂದ ನಮ್ಮ ಮಹಾಭಾರತ ವಾಡು ರಾಮಾಯಣ ವಾಡು ಪೂರ ಕಿವಿಡಿ ತೂಯಿ ನಮ್ಮ ಕಿಲದಕ್ಲೆಲ್ಲ ಕಲ್ಪವಜೇರು ಕೊರಗಜ್ಜೆ ವಿಶ್ವಗ ತೂಪೋಡು ಬಂದಾಗ ಐದು ಬೊಡ್ಚಂದಿನ ದಾಲೆಚ್ಚಿ ಬೆಟ್ಟಂಜಿನ ವಿಷಯ ಪುಣವೇನು ತೂಪೋಡು ಐದು ದಾದೋಡು ಬೊಡ್ಚಂದಿನ ಒಂಜಿ ದಾದಾನ ತಪ್ಪಿತ್ತಿನ ಬಣ್ಣದ ಏರಕ್ಲ ತಪ್ಪು ಮಂದಿ ಅಕ್ಲನ ಬಗ್ಗೆ ಪಾತ್ರರು ನಮ್ಮ ಪಿಕ್ಚರ್ ಜೊತೆ ಪಾತ್ರ ಬಟ್ ನಾನು ಬರ್ಪೆ ಇರ್ನ ಪಾತ್ರ ಒಂದು ಪಾಯಿಂಟ್ ಅನ್ನ ಸರ್ ಸೊಲ್ಮೇಲೆ ಎಸ್ ಸಾನ ಅವರಿಗೆ ಅವರು ಹೇಳಿರುವಂತ ಒಂದು ಪಾಯಿಂಟ್ ಅನ್ನು ಗಮನಿಸೋದಾದ್ರೆ ಮಹಾಭಾರತ ಅಥವಾ ರಾಮಾಯಣ ಅಥವಾ ಇವತ್ತಿಗೂ ಕೂಡ ಕೃಷ್ಣನ ಕುರಿತಾದಂತಹ ಧಾರಾವಾಹಿಗಳು ಟಿವಿ ಚಾನೆಲ್ಗಳ ಮುಖಾಂತರ ಬರುತ್ತೆ, ಶಿವನ ಕುರಿತಾದಂತಹ ಸಿನಿಮಾಗಳು ಬರುತ್ತೆ, ರಾಮನ ಕುರಿತಾದಂತಹ ಸಿನಿಮಾಗಳು ಕೂಡ ಬರುತ್ತೆ. ಇದೆಲ್ಲವನ್ನ ಕೂಡ ನಾವು ನಮ್ಮ ಮಕ್ಕಳಿಗೆ ಇನಿ ಬಯ್ಯ ಟಿವಿ ಕೃಷ್ಣನ ಸೀರಿಯಲ್ ಬರ್ಪಣು ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನ ಟಿವಿ ಮುಖಾಂತರ ಅಥವಾ ಥಿಯೇಟರ್ ಮುಖಾಂತರ ಸಿನಿಮಾದಲ್ಲೂ ತೋರಿಸ್ತೀವಿ. ದೇವರಿಗೆ ಇರುವಂತಹ ಅವಕಾಶಗಳು ದೈವಗಳಿಗೆ ಯಾಕೆ ಅದನ್ನು ತೋರಿಸಬಾರದು ಅನ್ನುವಂತಹ ಆಕ್ಷೇಪಗಳು ತಮ್ಮದು. ದೇವತಾ ಆರಾಧನೆಗೂ ದೈವಾರಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎರಡು ದೇವರೇ, ನಂಬಿಕೆಗಳು ಬೇರೆ. ದೇವರು ಎರಡು ದೈವವೂ ಬೇರೆ, ದೇವರು ಬೇರೆ. ನಂಬಿಕೆ ಒಂದೇ ಇರಬಹುದು, ಆದ್ರೆ ಅವುಗಳಲ್ಲಿ ಆರಾಧನೆಗೆ ಕ್ರಮಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಇನ್ನೊಂದವರು ಎಲ್ರಿಗೂ ಗೊತ್ತಾಗಬೇಕು, ಅದು ಸಿನಿಮಾ ಮುಖಾಂತರ ಗೊತ್ತಾಗಬೇಕು ಅಂತೇನಿಲ್ಲ. ಈಗ ನೀವು ಯೂಟ್ಯೂಬಿಗೆ ಹೋದ್ರೆ ದಯಾನಂದ್ ಕತ್ತಲ್ ಸರ್ ಅಂತಹ ಜಾನಪದ ವಿದ್ವಾಂಸರು ಹೇಳಿದಂತಹ ಮಾತುಗಳೇನಿದೆ, ಕೊರಗಜ್ಜ ಒಲ್ಪ ಪುಟ್ಟಿಯೇ, ಕೊರಗಜ್ಜ ಹೇಗೆ ಬಂದ ಅನ್ನುವಂಥದ್ದು 7 ಲಕ್ಷ 1 ಮಿಲಿಯನ್ ವ್ಯೂಸ್ಗಳಾಗಿದೆ. ಅದರ ಮುಖಾಂತರ ಕಥೆಗಳನ್ನ ಹೇಳ್ಬೋದಲ್ಲ. ಮದಿಪುಡ್ದು ಮಲ್ಲ, ಮದಿಪಿಗಿಂತ ಹೆಚ್ಚಿನದು ಮೀರಿದ್ದು ಬೇಕಾ ದೈವಗಳ ಬಗ್ಗೆ ತಿಳಿಲಿಕ್ಕೆ? ನಮಗೆ ಎಷ್ಟು ಪುಸ್ತಕಗಳು ದೇವರನ್ನ ಸಿನಿಮಾದಲ್ಲಿ ತೋರಿಸಬಾರದು, ದೈವವನ್ನ ತೋರಿಸಬಾರದು ಅಂತ ಹೇಳ್ತಾ ಇದ್ದೀರಾ ತಾವುಗಳು. ಬಟ್ ಅದೇ ದೈವ, ಆ ದೈವದ ಸೃಷ್ಟಿಗೆ ಮೂಲ ಎಲ್ಲಿಂದ ಬಂತು? ಗುಳಿಗರನ್ನು ನೋಡೋದಾದ್ರೆ ಶಿವ ಸಂಭೂತ, ಶಿವನಿಂದ ದೇವರಿಂದ ದೈವಗಳು ಬಂತು ಅನ್ನುವಂಥದ್ದು ನಮ್ಮ ಕಥೆಗಳು ಹೇಳುತ್ತೆ. ಒಂದರ್ಥದಲ್ಲಿ ನೋಡ್ತಾ ಹೋದ್ರೆ ದೈವಗಳ ಸೃಷ್ಟಿಯೇ ದೇವರಿಂದ ಆಗ್ತಾ ಇರುವಾಗ ದೇವರನ್ನ ಸಿನಿಮಾಗಳಲ್ಲಿ ತೋರಿಸಬಹುದಂತೆ, ಅದರಿಂದ ಬಂದಿರುವಂತ ದೈವಗಳನ್ನ ತೋರಿಸಬಾರದು ಅನ್ನುವಂಥದ್ದು ಯಾವ ತರ ನ್ಯಾಯ? ಅದಕ್ಕೆ ಪೂರಕವಾಗಿ ಯೂಟ್ಯೂಬ್ ಅಲ್ಲಿ ತೋರಿಸಬಹುದಂತೆ, ಸಿನಿಮಾದಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಕೋಲವನ್ನ ತೋರಿಸಿ ಹೇಳಿದ್ದಲ್ಲ, ಯೂಟ್ಯೂಬ್ ಅಲ್ಲಿ ಅವುಗಳ ವಿಚಾರವನ್ನ ಮಾತಾಡಿದಾರಲ್ಲ, ಮಾತಿದೆಯಲ್ಲ, ಅದನ್ನ ನೋಡಬಹುದಲ್ಲ, ಕೇಳಬಹುದಲ್ಲ ಅನ್ನೋದು ನನ್ನ ವಿಚಾರ. ನೀವು ಸಿರಿಗಗ್ಗರಗಳನ್ನ ಕಟ್ಟಿ ಎಲ್ಲೋ ಒಂದ್ ಕಡೆ ಮಾಡಿ ಅದಕ್ಕೆ ಅರ್ಥನೇ ಇಲ್ಲ. ನನಗೆ ಅರ್ಥ ಆಗ್ತಿಲ್ಲ ಅದು ಯಾಕೆ ಜನರಿಗೆ ಗೊತ್ತಾಗ್ತಿಲ್ಲ ಇನ್ನು ಅಂತ. ಅದರ ಆಚರಣೆಗಳ ಚೌಕಟ್ಟಿಂದ ಮೀರಿ ಹೋಗ್ಬೇಡಿ ಅನ್ನೋದು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.